ಜಿಲ್ಲಾಡಳಿತ ಕೊರೋನಾ ಪೀಡೆ ಎದುರಿಸಲು ಸಕಲ ಸಿದ್ಧತೆ ಮಾಡಿಕೊಂಡಿರುವುದಾಗಿ ಹೇಳಿಕೊಳ್ಳುತ್ತಿದ್ದರೂ ಕರಾವಳಿಯಲ್ಲಿ ಅದರಲ್ಲೂ ಮಂಗಳೂರಿನಲ್ಲಿ ಕೊರೋನಾ ಭೀತಿ ಜನತೆಯನ್ನ ಕಾಡುತ್ತಿದೆ. ಭಯದಿಂದಾಗಿ ಜನ ಹಣ್ಣುಗಳ ಖರೀದಿಯನ್ನು ಕಡಿಮೆ ಮಾಡಿದ್ದಾರೆ. ಇದರಿಂದ ಬಾಳೆಹಣ್ಣಿನ ಅದರಲ್ಲೂ ನೇಂದ್ರ ಬಾಳೆಹಣ್ಣಿನ ದರ ಗಣನೀಯವಾಗಿ ಕುಸಿದಿದೆ. ಕಿಲೋ ಒಂದಕ್ಕೆ 50 ರೂಪಾಯಿಯಂತೆ ಮಾರಾಟವಾಗುತ್ತಿದ್ದ ನೇಂದ್ರ ಬಾಳೆಹಣ್ಣು ಇದೀಗ 100 ರೂಪಾಯಿಗೆ 2 ಕಿಲೋನಂತೆ ಮಾರಾಟವಾಗುತ್ತಿದೆ. ಇತ್ತ ಔಷಧಾಲಯಗಳಲ್ಲಿ ಮಾಸ್ಕ್ಗಳಿಗೆ ಬೇಡಿಕೆ ಹೆಚ್ಚಿದ್ದು ಬೇಡಿಕೆಯಷ್ಟು ಮುಖಗವಸುಗಳ ಲಭ್ಯತೆ ಇಲ್ಲ. ಇಂದು ಪಿಯುಸಿ ಪರೀಕ್ಷೆ ಆರಂಭಗೊಂಡಿರುವುದರಿಂದ ಮತ್ತು ಪರೀಕ್ಷೆಯಲ್ಲಿ ಮುಖಗವಸು ತೊಟ್ಟು ಬರೆಯಲು ಅವಕಾಶವಿರುವುದರಿಂದ ವಿದ್ಯಾರ್ಥಿಗಳ ಪೋಷಕರು ಮಾಸ್ಕ್ಗಳನ್ನು ಮುಗಿಬಿದ್ದು ಖರೀದಿಸಿದ್ದಾರೆ. ಇದರಿಂದ ಹಲವು ಔಷಧಾಲಯಗಳಲ್ಲಿ ಮಾಸ್ಕ್ಗಳ ಸ್ಟಾಕ್ ಖಾಲಿಯಾಗಿದೆ. ಹೊಸ ಆರ್ಡರ್ ಕೊಟ್ಟಿದ್ದೇವೆ, 2 ದಿನಗಳಲ್ಲಿ ಬರುತ್ತದೆ ಎಂದು ಅವರು ಗ್ರಾಹಕರಿಗೆ ಆಶ್ವಾಸನೆ ಕೊಡುತ್ತಿದ್ದಾರೆ. ಕಳೆದ 3 ದಿನಗಳಿಂದ ಕರಾವಳಿಯಲ್ಲಿ ಮಾಸ್ಕ್ಗೆ ಬೇಡಿಕೆ ಹೆಚ್ಚಿದೆ. ಕೆಲ ಔಷಧಾಲಯಗಳಿಗೆ ಇಂದು ಹೊಸ ಸ್ಟಾಕ್ ಪೂರೈಕೆಯಾಗಿತ್ತು. ಅದು ಇಂದು ಕೆಲವೇ ಗಂಟೆಗಳಲ್ಲಿ ಖಾಲಿಯಾಗಿದೆ.